वयं नाम प्रभ्रवाम स्यात्निज्ञे धारयमानवोभिः उपब्रह्माण्डमस्मित गौरये तत् चत्वारि शृङ्गात्रयोस्य पादात् विशीर्षे सप्तहस्ता स्वस्य स्वाहा अग्ने वैश्वानराय वसुरुद्रादित्येभ्यः शतक्रतवे सप्तपदे चेन्नो पूर्णावतिर्तमान् योगर्वं वै पूर्णावतिः सर्वमेवाप्नोति विश्वान्नो दुर्गः जातवेदस्य नामादुरितादिपर्षयज्ञ त्रिवन्मनसाग्नानस्माकं भोज्यपितातुर्णः स्वाहाकीर्णमन्यमानमन्तिमर्तिजो भूमि जातवेदोषस्मात्पदे प्रजाभिरग्ने अमृतं समश्याम् यस्मै त्वं सुकृते जातवेदवलोकमग्ने प्रणमस्यो ನಂಬಿಕೊಂಡು ಮಕ್ಕಳ ದೇವರು ಗ್ರಾಮ ದೇವರು ಸ್ಥಳ ದೇವರು ನಂಬಿಕೊಂಡವರ ದೇವರ ಚರಣಾರ್ಥ ಗುರು ಹಿರಿಯ ಚರಣಾರ್ಥ ಭಕ್ತಿ ಪುರುಷರು ಪ್ರಾರ್ಥನೆ ಮಾಡುವಂತೆ ಹಾಗೆ ಪುತ್ರನ ಸಪರಿವಾರ ಮಹಾಲಿಂಗೇಶ್ವರ ಸ್ವಾಮಿ ಚರಣಾರ್ಥ ಭಕ್ತಿ ಪುರುಷರು ಪ್ರಾರ್ಥನೆ ಮಾಡುವಂಥದ್ದು ಹಾಗೆ ಕಲ್ಲೆಗಾಯಿ ಕಲ್ಕುಡ ಕಲ್ಲೂರು ದೇವರ ಚರಣಾರ್ಥ ಭಕ್ತಿ ಪುರುಷರು ಪ್ರಾರ್ಥನೆ ಮಾಡುವಂಥದ್ದು ಹಾಗೆ ಇಲ್ಲಿ ಆವಾಹನೆಯಾಗಿ ವಿರಾಜಮಾನವಾಗಿ ಸಿದ್ಧಿವಿನಾಯಕ ಮಹಾಸ್ವಾಮಿ ಧನಲಕ್ಷ್ಮೀ ದೇವಿ ಚರಣಾರ್ಥ ಭಕ್ತಿ ಪುರುಷರು ಪ್ರಾರ್ಥನೆ ಸರಸ್ವತಿ ಸೌಹಾರ್ದ ಸಹಕಾರ್ಯ 21 ಶಾಖೆ ಈ ಸ್ಥಳದಲ್ಲಿ ಪ್ರಾರಂಭ ಮಾಡಲು ಸಂಕಲ್ಪ ಮಾಡಿ ಸ್ಥಳ ಶುದ್ಧಿಯರ್ಥ ಗಣಪತಿ ಹವನ ಹಾಗೂ ಧನಲಕ್ಷ್ಮಿ ಪೂಜೆಯನ್ನು ಮಾಡಿದಂಥ ಪೂಜೆಯಲ್ಲಿ ಅರ್ಚನೆ ಮಾಡಿದ ಪುಷ್ಪದಲ್ಲಿ ಧೂಪ ದೀಪ ನೈವೇದ್ಯದಲ್ಲಿ ಭಕ್ತಿ ಶುದ್ಧಿಯನ್ನು ಮಾಡಿರ್ತಕ್ಕಂಥ ಸೇವೆಯನ್ನು ಸಿದ್ಧಿವಿನಾಯಕ ಮಹಾಸ್ವಾಮಿ ಅದೇ ರೀತಿ ಧನಲಕ್ಷ್ಮೀ ದೇವಿ ಪ್ರಸನ್ನಪೂರ್ವಕ ಸ್ವೀಕಾರ ಮಾಡಿಕೊಂಡು ಸಕುಟುಂಬ ಪರಿವಾರಕವರು ಕಷ್ಟೆಲ್ಲ ದೂರ ಮಾಡಿಕೊಟ್ಟು ಪ್ರತಿಯೊಂದು ಸಹಕಾರ ನಡೆಯುವಂಥ ಸಂಸ್ಥೆಯನ್ನು ಈ ಸಂಸ್ಥೆಯಲ್ಲಿ ದಿನೇ ದಿನೇ ಅಭಿವೃದ್ಧಿ ಯಶಪ್ರಾಪ್ತಿ ಕೀರ್ತಿ ಪ್ರಾಪ್ತಿಯಾಗಿ ಅನುಗ್ರಹ ಮಾಡಿಕೊಟ್ಟು ಇಲ್ಲಿ ಕೆಲಸ ಮಾಡುವಂಥ ಎಲ್ಲ ಬಂಧು ಬಳಗದವರಿಗೂ ದೀರ್ಘಾಯುಷ್ಯ ಆರೋಗ್ಯ ಇತ್ಯಾದಿ ಪ್ರಾಪ್ತಿ ಮಾಡಿಕೊಟ್ಟು ಮನಸ್ಸಿನೆಲ್ಲ ಆಕಾಂಕ್ಷೆ ನೆಲೆಸಿಕೊಟ್ಟು ಉತ್ತರೋತ್ತರ ಅಭಿವೃದ್ಧಿ ಮಾಡಿ ಕಲ್ಯಾಣ ರಕ್ಷಣೆ ಮಾಡಿಸುವ ಪುಣ್ಯಕೀರ್ತಿ ಆ ಸಿದ್ಧಿವಿನಾಯಕ ಮಹಾಸ್ವಾಮಿ ಅದೇ ರೀತಿ ಧನಲಕ್ಷ್ಮೀ ದೇವಿ ಚರಣಾರ್ಥ ಭಕ್ತಿ ಪುರುಷರು ಪ್ರಾರ್ಥನೆ ಹಾಗೆ ಕುಲದೇವರು ಗ್ರಾಮ ದೇವರು ಸ್ಥಳ ದೇವರು ನಂಬಿಕೊಳ್ಳುವ ದೇವರ ಚರಣ ಹಾಗೆ ಗುರುವಿನ ಚರಣಾರ್ಥನೆಗಳಿಗೆ ಭಕ್ತಿ ಪುರುಷರು ಪ್ರಾರ್ಥನೆ ವೇದೋಕ್ತ ಮಹಾಮಂತ್ರ ಪುಷ್ಪಾಂಜಲಿ ಸಮರ್ಪಯಾಮಿ ಸರ್ವಮೇ ಯಾನಿ ಕಾರ್ಯ ಪಾಪಾನ್ ಜನ್ಮಾಂತರ ಪ್ರಧಾನ ಪದೇ ಅನ್ಯತಾ ಶರಣಾರ್ಥಮೇವ ಶರಣಂ ಮಮ ತಸ್ಮಾತ್ ಕಾರುಣ್ಯಭಾವೇನ ರಕ್ಷ ಪರಮೇಶ್ವರ पुरशा शिरसा दृष्ट्या मनसा व्याङ्कराभ्यां जामभ्यां प्रणामोट्टाङ्गोच्यते करचरणकर्मकायं कर्मजं वा श्रवणनेजं मानसं वा अपराधं विहितं वा सर्वमिदक्षोतो जय जय गुणाब्धे श्री महादेव शुद्धो राजोपचार पूजार्थे अक्षतान् समर्पयामि आवाहनं न जान पूजां कीवरजानं क्षमता परमेश्वर मन्त्रहीनं क्रियाहीनं भक्तिहीनं सुरेश्वरय ಮಹಾಲಿಂಗೇಶ್ವರ ದೇವರನ್ನು ಸ್ಮರಿಸುತ್ತಾ ಅದೇ ರೀತಿ ಸ್ಥಳೀಯ ಸಾನ್ನಿಧ್ಯ ದೈವಗಳಾದಂತಹ ಶ್ರೀಯುತ ಶ್ರೀ ಕಲ್ಕುಡ ಕಲ್ಲೂಟಿ ದೈವಗಳನ್ನು ನೆನೆಸುತ್ತಾ 2001ರಲ್ಲಿ ಆರಂಭವಾದಂತಹ ಸರಸ್ವತಿ ಸಹಕಾರಿಯು ಸದಸ್ಯ ಬಾಂಧವರ ನಿರಂತರ ವ್ಯವಹಾರದಿಂದ ಅಭಿವೃದ್ಧಿ ಹೊಂದಿ ಇದೀಗ ಸಹಕಾರಿಯ 21ನೇ ಶಾಖೆಯನ್ನ ಪುತ್ತೂರು ನಗರದಲ್ಲಿ ಲೋಕಾರ್ಪಣೆ ಮಾಡಲಿಕ್ಕಿದ್ದಾರೆ. ಈಗಾಗಲೇ ಪುತ್ತೂರಿನಲ್ಲಿ ಪ್ರಧಾನ ಕಚೇರಿ ಹಾಗೆ 2 ಶಾಖೆಗಳನ್ನು ಹೊಂದಿದ್ದು ಇದೀಗ 21ನೇ ಶಾಖೆಯನ್ನ ಪುತ್ತೂರಿನ ಜನತೆಗೆ ಲೋಕಾರ್ಪಣೆ ಮಾಡಲಿಕ್ಕೆ ನಾವೆಲ್ಲ ಸೇರಿದ್ದೇವೆ. ಈ ಸುಂದರ ಸಂಜೆಯಲ್ಲಿ ಶಾಖೆಯ ಲೋಕಾರ್ಪಣೆ ಕಾರ್ಯಕ್ರಮಕ್ಕೆ ಆಗಮಿಸಿದಂತಹ ಶ್ರೀಯುತ ಪ್ರಭಾಕರ್ ಭಟ್ ಕಲ್ಲಡ್ಕ ಅಧ್ಯಕ್ಷರು ವಿವೇಕಾನಂದ ವಿದ್ಯಾವರ್ಧಕ ಸಂಘ ಇವರನ್ನ ತಮ್ಮೆಲ್ಲರ ಪರವಾಗಿ ಬರಮಾಡಿಕೊಡ್ತಾ ಇದ್ದಾರೆ, ಭೇಟಿಯಿಂದ ಬರಮಾಡಿಕೊಡ್ತಾ ಇದ್ದಾರೆ. ಹಾಗೆಯೇ ಶ್ರೀಯುತ ಕಿಶೋರ್ ಕುಮಾರ್ ಬಡ್ಯಾಡಿ ಮಾನ್ಯ ಶಾಸಕರು ವಿಧಾನ ಪರಿಷತ್ ಇವರನ್ನು ಕೂಡ ಶಾಖೆಗೆ ಬರಮಾಡಿಕೊಡ್ತಾ ಇದ್ದಾರೆ.
गजवदना गणनाथ प्रभु, गजवदना गणनाथ प्रभु, संकटहरणा भवभयहरणा, संकटहरणा भवभयहरणा, वेदविधायक मोदकहस्ता, विद्यादायक हे मम बन्धु, विद्यादायक हे मम बन्धु, चिन्मयरूपा विश्वाधारा, पंकजलोचन हे गणनाथा, शम्भुकुमारा गौरीतनया, गुणगणनिलया पालय मां, गुणगणनिलया पालय मां, गजवदना गणनाथ प्रभु प्रभु. ಮುಂದೆ ಪ್ರಾಸ್ತಾವಿಕ ಮಾತುಗಳೊಂದಿಗೆ ಬಂದಂತಹ ಎಲ್ಲ ಅತಿಥಿ ಗಣ್ಯರನ್ನ ಸ್ವಾಗತ ಮಾಡಲಿಕ್ಕಿದ್ದಾರೆ. ಸಹಕಾರಿಯ ಅಧ್ಯಕ್ಷರಾಗಿರುವಂತಹ ಶ್ರೀಯುತ SR ಸತೀಶ್ ಚಂದ್ರ ಇವರು. ಇವತ್ತು 5 ವರ್ಷಗಳ ಹಿಂದೆ ಕೇಂದ್ರ ಸರ್ಕಾರ ಸಹಕಾರಿ ಇಲಾಖೆಯನ್ನ ಘೋಷಣೆ ಮಾಡಿ ಈ ದೇಶದ ಅತ್ಯಂತ ಪ್ರಭಾವಿ ಗೃಹ ಮಂತ್ರಿ ಆಗಿರ್ತಕ್ಕಂತಹ ಅಮಿತ್ ಶಾರನ್ನ ಸಹಕಾರಿ ಮಂತ್ರಿಯನ್ನಾಗಿ, ಈ ದೇಶದ ಮಂತ್ರಿಯನ್ನಾಗಿ ಮಾಡಿಸಿ ಕೇಂದ್ರ ಸರ್ಕಾರ 29ನೇ ತಾರೀಕಿಂದ ಮುಂದಿನ 1 ವಾರಗಳ ಕಾಲ ಸಹಕಾರಿ ಸಪ್ತಾಹ ಆಚರಣೆ ಮಾಡಬೇಕು ಅಂತ ಕೊಟ್ಟ ನಿರ್ದೇಶನದ ಪ್ರಕಾರ ಸರಸ್ವತಿ ಕೂಡ ತನ್ನ ಒಂದು ಬ್ರಾಂಚ್ ಅನ್ನ ಪುತ್ತೂರಿನಲ್ಲಿ ಮಾಡಬೇಕು ಅಂತ ಹೇಳುವ ಒಂದು ಇಚ್ಛೆಯಂತೆ ಈ ಕಾರ್ಯಕ್ರಮವನ್ನ ಇಟ್ಕೊಂಡಿದ್ದೇವೆ. 2001ನೇ ಇಸವಿಯಲ್ಲಿ ಕರ್ನಾಟಕ ರಾಜ್ಯದ ಸೌಹಾರ್ದ ಸಹಕಾರಿಯ ನಮ್ಮ ಜಿಲ್ಲೆಯ ಮೊದಲನೆಯ ಸರಸ್ವತಿ ಸೌಹಾರ್ದ ಸಹಕಾರಿ ನಮ್ಮ ಜಿಲ್ಲೆ ಪುತ್ತೂರಿನಲ್ಲಿ ಆಗಿನ ಕೇಂದ್ರ ಮಂತ್ರಿಗಳಾಗಿರ್ತಕ್ಕಂಥ ಸನ್ಮಾನ್ಯ ಸುರೇಶ್ ಪ್ರಭುಗಳ ನೇತೃತ್ವದಲ್ಲಿ ಉದ್ಘಾಟನೆಗೊಂಡು ಇದು ಇವತ್ತು 21ನೇ ಶಾಖೆ ಅಧಿಕೃತವಾಗಿ ಉದ್ಘಾಟನೆ ಆಗ್ಲಿಕ್ಕಿದೆ. ಕಳೆದ 25 ವರ್ಷಗಳಲ್ಲಿ ಸಿಲ್ವರ್ ಜುಬಿಲಿ ನಮ್ಮದು. ಇಡೀ ಕರ್ನಾಟಕದ 52,000 ಜನ ಸದಸ್ಯರು ನಮ್ಮೊಂದಿಗಿದ್ದಾರೆ. ಕರ್ನಾಟಕದ ಬೆಂಗಳೂರಿನಲ್ಲಿ ಅಂದ್ರೆ ಕೋಸ್ಟಲ್ ಟು ಕ್ಯಾಪಿಟಲ್ ಇಲ್ಲಿಗೆ ಹೋದ ಮೊದಲ ಸೌಹಾರ್ದ ಸಹಕಾರಿ ಅಂದ್ರೆ ಅದು ಸರಸ್ವತಿ ಅಂತ ಹೇಳಲಿಕ್ಕೆ ನಾನು ತುಂಬಾ ಸಂತೋಷವನ್ನ ವ್ಯಕ್ತಪಡಿಸ್ತಾ ಇದ್ದೇನೆ. ಡಾಕ್ಟರ್ VS ಆಚಾರ್ಯರು ಗೃಹ ಮಂತ್ರಿ ಆಗಿದ್ದ ಸಂದರ್ಭದಲ್ಲಿ ಈ ಸ್ಟಾಂಪಿಂಗ್ ಅನ್ನ ಸಹಕಾರಿ ಕ್ಷೇತ್ರದ ಮುಖಾಂತರ ಕೊಡಬೇಕು ಅಂತ ನಿರ್ಣಯ ಮಾಡಿದ ಪದರೂಪವಾಗಿ ಇಡೀ ದೇಶದಲ್ಲಿ ಈ ಡಿಜಿಟಲೈಸ್ಡ್ ವ್ಯವಸ್ಥೆ ಅಡಿಯಲ್ಲಿ ಮೊದಲನೇ ಬಾರಿಗೆ ಈ ಸ್ಟಾಂಪಿಂಗ್ ವ್ಯವಸ್ಥೆಯನ್ನ ತಂದದ್ದಿದ್ರೆ ಅದು ಪುತ್ತೂರಿನ ಹೆಮ್ಮೆಯ ಸರಸ್ವತಿ ಅಂತ ಹೇಳಲಿಕ್ಕೆ ಭಾರಿ ಅಭಿಮಾನವನ್ನ ವ್ಯಕ್ತಪಡಿಸ್ತಾ ಇದ್ದೇವೆ. ಇವತ್ತು ನಮ್ಮಲ್ಲಿ 21ನೇ ಶಾಖೆ 800 ಕೋಟಿಗಿಂತ ಹೆಚ್ಚು ವ್ಯವಹಾರವನ್ನು ಮಾಡಿ ಸುಮಾರು 125ಕ್ಕಿಂತ ಹೆಚ್ಚು ಜನ ನಮ್ಮ ಎಂಪ್ಲಾಯಿಗಳು ಉದ್ಯೋಗಸ್ಥರು ಇದ್ದುಕೊಂಡು ಮುಂದಿನ ದಿನಗಳಲ್ಲಿ ಇನ್ನೂ 2 ಬರುವ ತಿಂಗಳಲ್ಲಿ ಉಳ್ಳಾಳ ಮತ್ತು ಬಂಟ್ವಾಳದಲ್ಲಿ ಸಿದ್ದಕಟ್ಟೆಯಲ್ಲಿ 2 ಶಾಖೆಗಳನ್ನು ಮಾಡಲಿಕ್ಕೆ ಯೋಜನೆಯನ್ನು ಮಾಡಿದ್ದೇವೆ. ಇದು ಸಹಕಾರಿ ಕ್ಷೇತ್ರದ ಮೇಲೆ ನಮ್ಮ ಜನತೆ ಇಟ್ಟ ವಿಶ್ವಾಸದ ಫಲಪ್ರದವಾಗಿ ಇದು ಬೆಳೀತಾ ಇದೆ. ಪುತ್ತೂರು ವಿಶೇಷವಾಗಿ ಮುಳಾಳೀಶ್ವರಾಯರ ಕಾರ್ಯಕ್ಷೇತ್ರ ಇಡೀ ನಮ್ಮ ಜಿಲ್ಲೆಯ ಉಡುಪಿ ಮಂಗಳೂರು ಜಿಲ್ಲೆಯ ದಕ್ಷಿಣ ಕನ್ನಡ ಮತ್ತು ಉಡುಪಿಗೆ ಒಂದು ದೊಡ್ಡ ಇವತ್ತು ಇಡೀ ದೇಶದಲ್ಲಿ ಸಹಕಾರಿ ಕ್ಷೇತ್ರದಲ್ಲಿ ಹೆಸರಲ್ಲಿ ಕಾರಣಕರ್ತರಾಗಿದ್ರೆ ಅದು ಮುಳಾಳೀಶ್ವರಾಯರು 1ನೇ ಭಾಗ. ಆದ್ರೆ 2ನೇದು ಇಡೀ ದೇಶದಲ್ಲಿ ಮಲ್ಟಿಸ್ಟೇಟ್ ಕಾಯ್ದೆ ಅಡಿಯಲ್ಲಿ 1986ನೇ ಇಸವಿಯಲ್ಲಿ ಮೊದಲನೆಯ ಒಂದು ಚಾಕ್ಲೇಟ್ ಫ್ಯಾಕ್ಟರಿಯನ್ನ ಕಟ್ಟಿದ್ದಿದ್ರೆ ಅದು ಪುತ್ತೂರಿನ ಜನತೆ ವಾರಣಾಸಿ ಸುಬ್ರಾಯ ಭಟ್ರ ನೇತೃತ್ವದಲ್ಲಿ. 3ನೇದು ಸೌಹಾರ್ದ ಕ್ಷೇತ್ರದಲ್ಲಿ ಮೊದಲನೆಯ ಸೌಹಾರ್ದ ಸಹಕಾರ ಪ್ರಾರಂಭ ಆದ್ದು ಪುತ್ತೂರಿನಲ್ಲಿ. ಪುತ್ತೂರಿಗೆ ಮತ್ತು ಸಹಕಾರ ಕ್ಷೇತ್ರಕ್ಕೆ ಒಂದು ಭಾರಿ ಒಳ್ಳೆಯ ಸಂಬಂಧಗಳಿದೆ. ಮತ್ತು ಇಲ್ಲಿ ಯಾರು ಪ್ರಾರಂಭ ಮಾಡ್ತಾರ ಅವರು ಇಡೀ ದೇಶ, ರಾಜ್ಯ, ಜಗತ್ತಿಗೆ ಬೆಳಿಲಿಕ್ಕೆ ಶಕ್ತಿ ಸಾಮರ್ಥ್ಯ ಇಲ್ಲಿಯ ಮಾಲಿಂಗೇಶ್ವರ ನಮಗೆಲ್ಲ ಕೊಡ್ತಾನೆ ಅಂತ ಹೇಳುವ ಒಂದು ವಿಶೇಷವಾದಂತಹ ಒಂದು ಸಂದರ್ಭದಲ್ಲಿ ನಾವು ಈ 21ನೇ ಶಾಖೆಯನ್ನ ಇವತ್ತು ಅಧಿಕೃತವಾಗಿ ಉದ್ಘಾಟನೆಯನ್ನು ಮಾಡ್ತಾ ಇದ್ದೇವೆ. ನಮಗೆ ನೆನಪಾಗೋದು ಅಮಿತ್ ಶಾರದ್ದು. ಒಬ್ಬ ಗೃಹ ಮಂತ್ರಿ ಆಗಿದ್ದುಕೊಂಡು ದೇಶದ ವ್ಯವಸ್ಥೆಯನ್ನು ನೋಡುವುದರೊಂದಿಗೆ ಇಡೀ ಮುಂದಿನ ಅಭಿವೃದ್ಧಿಗಾಗಿ ಸಹಕಾರಿ ಕ್ಷೇತ್ರದ ಹೊಸ ಕನಸುಗಳನ್ನ ಕಂಡು ಅದನ್ನು ಸಾಮಾನ್ಯವಾಗಿ ಹಳ್ಳಿವರೆಗೆ 1 ನೇಷನ್ 1 ಸಾಫ್ಟ್ವೇರ್ ತಂದದ್ದು, ಮಲ್ಟಿಸ್ಟೇಟ್ ಆಕ್ಟ್ ಅನ್ನ ಅಮೆಂಡ್ಮೆಂಟ್ ಮಾಡಿದ್ದು ಮತ್ತು ದೇಶದ ಮುಂದಿನ ಆರ್ಗ್ಯಾನಿಕ್ ಮೆನ್ಯೂರಿಗೆ ಬೇಕಾದಂತಹ ಎಲ್ಲ ವ್ಯವಸ್ಥೆಗಳನ್ನ ಈಗಾಗಲೇ ಮಾಡಿದ್ದಾರೆ. ಮುಂದಿನ 2-3 ವರ್ಷಗಳಲ್ಲಿ ಅದು ಜಾರಿ ಆಗ್ಲಿಕ್ಕಿದೆ. ಅಂತಹ ಸಂದರ್ಭದಲ್ಲಿ ನಾವೊಂದು ಸಣ್ಣ ಕೊಡುಗೆ ಈ ದೇಶಕ್ಕೆ ಕೊಡಬೇಕು ದೃಷ್ಟಿಯಿಂದ ಇವತ್ತು ಈ 21ನೇ
ಶಾಖೆಯನ್ನು ಅಧಿಕೃತವಾಗಿ ಉದ್ಘಾಟನೆ ಮಾಡಲಿಕ್ಕೆ ಅವಕಾಶ ಬಂದಿದೆ. ಅದಕ್ಕಾಗಿ ನಮ್ಮ ಹಿರಿಯರು ಮಾರ್ಗದರ್ಶಕರು ವಿವೇಕಾನಂದ ವಿದ್ಯಾವರ್ಧಕ ಸಂಘದ ಅಧ್ಯಕ್ಷರಾಗಿರ್ತಕ್ಕಂಥ ಸನ್ಮಾನ್ಯ ಡಾಕ್ಟರ್ ಪ್ರಭಾಕರ್ ಭಟ್ ಇವರಿಗೆ ನಮ್ಮೆಲ್ಲರ ಪರವಾಗಿ ಹಾರ್ದಿಕವಾದಂತಹ ಸ್ವಾಗತವನ್ನ ಬಯಸ್ತಾ ಇದ್ದೇವೆ. ಇವರಿಗೆ ಶ್ರೀಯುತ ಹರೀಶ್ ಬೋರ್ಕರ್ ಇವರು ಹಾರ ಹಾಕಿ ಸ್ವಾಗತಿಸಬೇಕು ಅಂತ ವಿನಂತಿಯನ್ನು ಮಾಡ್ತಾ ಇದ್ದೇನೆ. ಇದ್ಕೊಡಿ. ನಮ್ಮ ಸಹಕಾರಿ ಕ್ಷೇತ್ರದಲ್ಲಿ ಒಂದು ಸಂಸ್ಥೆಯನ್ನ ಹುಟ್ಟುಹಾಕಲಿಕ್ಕೆ ಕಾರಣಕರ್ತರಾಗಿ ನಮ್ಮ ಇಲ್ಲಿಯ 3 ಬಾರಿ ಲೋಕಸಭಾ ಸದಸ್ಯರಾಗಿ ನಾವು ಡೆಲ್ಲಿಗೆ ಹೋದ್ರೆ ಎಲ್ಲಿ ಹೋಟೆಲ್ಗೆ ಹೋಗ್ತಿರ್ಲಿಲ್ಲ ಡಾಕ್ಟ್ರೆ. ನಾವು ಇಡೀ ಕ್ಯಾಂಪ್ಕೋ ಇರಲಿ ಸರಸ್ವತಿ ಇರಲಿ MP ಅವರ ಮನೆಯಲ್ಲೇ ಇದ್ದಂತಹ ವ್ಯವಸ್ಥೆ ಅಂತ ಒಂದು ವ್ಯವಸ್ಥೆಯನ್ನು ಮಾಡಿಕೊಟ್ಟು ಇವತ್ತು ನಮ್ಮೊಂದಿಗೆ ಬಂದಿರತಕ್ಕಂಥ ಸನ್ಮಾನ್ಯ ನಳಿನ್ ಕುಮಾರ್ ಕಟೀಲ್ ಅವರಿಗೆ ನಮ್ಮೆಲ್ಲರ ಪರವಾಗಿ ಹಾರ್ದಿಕವಾಗಿ ಸ್ವಾಗತವನ್ನ ಬಯಸ್ತಾ ಇದ್ದೇವೆ. ಇವರಿಗೆ ಸಹಕಾರಿಯ ಉಪಾಧ್ಯಕ್ಷರಾದಂತಹ ಶ್ರೀಯುತ ಉಮೇಶ್ ಪ್ರಭು ಇವರು ಗೌರವವನ್ನು ಅರ್ಪಿಸಬೇಕು ಅಂತ ವಿನಂತಿಯನ್ನು ಮಾಡ್ತಾ ಇದ್ದಾನೆ. ಇನ್ನೋರ್ವರು ಯುವಕರು, ಈ ರಾಜ್ಯದ ಶಾಸಕರು ಸನ್ಮಾನ್ಯ ಕಿಶೋರ್ ಕುಮಾರ್ ಬೊಟ್ಟಾಡಿ ಅವರು ನಮ್ಮೊಂದಿಗೆ ಬಂದಿದ್ದಾರೆ. ಅವರಿಗೆ ನಿಮ್ಮೆಲ್ಲರ ಪರವಾಗಿ ಹಾರ್ದಿಕವಾದಂತಹ ಸ್ವಾಗತವನ್ನ ಬಯಸ್ತಾ ಇದ್ದೇವೆ. ಶ್ರೀಯುತರಿಗೆ ಶ್ರೀಯುತ ವೇದವ್ಯಾಸ್ ಇವರು ಗೌರವವನ್ನು ಅರ್ಪಿಸಬೇಕು ಅಂತ ವಿನಂತಿಯನ್ನು ಮಾಡ್ತಾ ಇದ್ದೇನೆ. ಶ್ರೀ ಅಜಿತ್ ಕುಮಾರ್ ಜೈನ್ ಇವರು ಹಿರಿಯರು, ಹಿಂದೆ ಜೈನ ಸೊಸೈಟಿಯಲ್ಲಿ ಹೌಸಿಂಗ್ ಸೊಸೈಟಿಗಳಲ್ಲಿ ಎಲ್ಲ ಮಾರ್ಗದರ್ಶನ ಮಾಡಿ ನಮ್ಮನ್ನೆಲ್ಲ ಬೆಳೆಸತಕ್ಕಂಥವರು, ವಿಭಾಗದ ಹಿರಿಯರು ನಮ್ಮೊಂದಿಗಿದ್ದಾರೆ. ಅವರು ವ್ಯವಸ್ಥಾಪನಾ ಸಮಿತಿಯ ಕಲ್ಲೇಗ ಇದರ ಅಧ್ಯಕ್ಷರು ಹೌದು. ಅವರಿಗೆ ನಮ್ಮೆಲ್ಲರ ಪರವಾಗಿ ಹಾರ್ದಿಕವಾದ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಇವರಿಗೆ ಸಹಕಾರಿಯ ನಿರ್ದೇಶಕರಾದಂತಹ ಶ್ರೀಯುತ ಸಂಜೀವ ನಾಯಕ್ ಇವರು ಗೌರವವನ್ನು ಅರ್ಪಿಸಬೇಕು ಅಂತ ವಿನಂತಿಯನ್ನು ಮಾಡ್ತಾ ಇದ್ದೇನೆ. ಇನ್ನೋರ್ವರು ಕಲ್ಲೇಗ ಸಂಜೋಣ್ಣ. ನನಗೆ ಅವರು ನೆನಪಾಗುವುದು ಡಾಕ್ಟ್ರೆ, ಸಣ್ಣದಿರುವಾಗ ಬಾಬು ಕೃಷ್ಣಮೂರ್ತಿ ಅವರನ್ನು ಇಲ್ಲಿ ಕರ್ಕೊಂಡು ಬಂದು ಯುವಕರಿಗೆಲ್ಲ ಅಜಯದ ಬಗ್ಗೆ ಒಂದು 2 ದಿನಗಳ ಕಾಲ ಕಾರ್ಯಕ್ರಮವನ್ನು ಮಾಡಿದ್ರು. ನಾವು ಸಣ್ಣ ಕಾಲೇಜಿಗೆ ಹೋಗ್ತಾ ಇರುವ ಸಂದರ್ಭದಲ್ಲಿ ಅಜಯ್ ಅಂದ್ರೆ ನಮಗೆಲ್ಲ ಗೊತ್ತಿದ್ದ ವಿಷಯ, ಆಜಾದ್ ಚಂದ್ರಶೇಖರ್ ಆಜಾದ್ ಅವರ ನೆನಪಾಗ್ತಾ ಇದೆ. ಅವರು ನಮ್ಮೊಂದಿಗೆ ಬಂದಿದ್ದಾರೆ. ಅವರಿಗೆ ನಮ್ಮೆಲ್ಲರ ಪರವಾಗಿ ಹಾರ್ದಿಕವಾದಂತಹ ಸ್ವಾಗತವನ್ನ ಬಯಸ್ತಾ ಇದ್ದೇವೆ. ಇವರಿಗೆ ಸಹಕಾರಿಯ ನಿರ್ದೇಶಕರಾದಂತಹ ಶ್ರೀಯುತ ರವೀಶ್ ಪಿ ಇವರನ್ನು ಸ್ವಾಗತವನ್ನ ಮಾಡಬೇಕು ಅಂತ ವಿನಂತಿಯನ್ನು ಮಾಡ್ತಾ ಇದ್ದೇನೆ. ಇನ್ನೋರ್ವರು ಪುತ್ತೂರು ಬಹುಶಃ ಈ ರೀತಿಯಲ್ಲಿ ಅಭಿವೃದ್ಧಿ ಆಗಲಿಕ್ಕೆ ಒಬ್ಬರು ಮೂಲ ಕಾರಣಕರ್ತರು ಸನ್ಮಾನ್ಯ ಜೀವನ್ಧರ್ ಜೈನ್. ಪುರಸಭೆಯಲ್ಲಿ ಹಲವು ಅವರವರ ಅನುಭವಗಳನ್ನ ಮತ್ತು ಸರ್ಕಾರದಿಂದ ಮತ್ತೆ ವ್ಯವಸ್ಥೆ ಅಡಿಯಲ್ಲಿ ಬೆಳೆಸತಕ್ಕಂಥವರು. ಇವರು ನಗರಸಭೆಯ ಅಧ್ಯಕ್ಷರಾಗಿ ದುಡಿದವರು. ಇವರಿಗೆ ನಮ್ಮೆಲ್ಲರ ಪರವಾಗಿ ಹಾರ್ದಿಕವಾದಂತಹ ಸ್ವಾಗತವನ್ನ ಬಯಸ್ತಾ ಇದ್ದೇವೆ. ಇವರಿಗೆ ಸಹಕಾರಿಯ ನಿರ್ದೇಶಕರಾದಂತಹ ಶ್ರೀಯುತ ದಯಾನಂದ್ ನಾಯಕ್ ಇವರು ಸ್ವಾಗತವನ್ನ ಮಾಡಬೇಕು ಅಂತ ವಿನಂತಿ ಮಾಡ್ತಾ ಇದ್ದೇನೆ. ಈ ಕಾರ್ಯಕ್ರಮಕ್ಕೆ ನಮಗೆ ಅವಕಾಶ ಮಾಡಿಕೊಟ್ಟು, ಇಲ್ಲಿ ಸ್ಥಳ ಮಾಡಿಕೊಟ್ಟು, ವ್ಯವಸ್ಥೆಯನ್ನು ಅದ್ಭುತವಾಗಿ ಮಾಡಿ ಬೆಳೆಸಲಿಕ್ಕೆ ಕಾರಣಕರ್ತರಾಗಿದ್ದರು ಸನ್ಮಾನ್ಯ ಕೆ ರಾಜಾರಾಮ್ ಪ್ರಭು ಇವರು, ಮಾಲಕರು ಅಶ್ವಿನಿ ಕಾಂಪ್ಲೆಕ್ಸ್ ಇವರು ನಮ್ಮೊಂದಿಗಿದ್ದಾರೆ. ಅವರಿಗೆ ನಮ್ಮೆಲ್ಲರ ಪರವಾಗಿ ಆರ್ಥಿಕವಾದಂತಹ ಸ್ವಾಗತವನ್ನ ಬಯಸ್ತಾ ಇದ್ದೀವಿ. ಇವರಿಗೆ ಶ್ರೀ ಚಂದ್ರಶೇಖರ್ ಭಟ್ ಮುಂಡುಗಾರು ಸ್ವಾಗತವನ್ನ ಬಯಸಬೇಕು ಅಂತ ವಿನಂತಿಯನ್ನು ಮಾಡ್ತಾ ಇದ್ದೇನೆ. ಬಂದಿರತಕ್ಕಂತಹ ಎಲ್ಲ ಬಂಧುಗಳಿಗೆ ಮತ್ತೊಮ್ಮೆ ಸ್ವಾಗತವನ್ನು ಬಯಸ್ತಾ ಬಾಲಕೃಷ್ಣ ಮಾಸ್ಟರ್ ಬಂದಿದ್ದಾರೆ, ನಮ್ಮ ಕೆದಿಲದವರು ಬಂದಿದ್ದಾರೆ, ರಾಮಚಂದ್ರ ಕೆದಿಲದವರು, ಮಾಸ್ಟರ್ ಪ್ರಾಣರಿ ಅವರ ಹಿರಿಯರು ಬಂದಿದ್ದಾರೆ, SVS ಕಾಲೇಜಿನ ರಿಟೈರ್ಡ್ ಪ್ರಿನ್ಸಿಪಾಲ್ಗಳು ಬಂದಿದ್ದಾರೆ. ಹಾಗೆ ಈ ಭಾಗದ ಒಳಗೆ ಮತ್ತು ಹೊರಗೆ ಇರ್ತಕ್ಕಂಥ ರಾಧಾಕೃಷ್ಣ ಆಳ್ವರು ಬಂದಿದ್ದಾರೆ. ಹಿಂದಿನ ಎಲ್ಲ ಡೈರೆಕ್ಟರ್ಗಳು ಬಂದಿದ್ದಾರೆ. ಬಂದಿರತಕ್ಕಂಥ ಎಲ್ಲ ಬಂಧುಗಳನ್ನ ನಾನು ಮತ್ತೊಮ್ಮೆ ಸ್ವಾಗತ ಮಾಡ್ತಾ ಈ ಕಾರ್ಯಕ್ರಮವನ್ನ ದೀಪ ಬೆಳಗಿಸುವುದರ ಮುಖಾಂತರ ಉದ್ಘಾಟಿಸಬೇಕು ಅಂತ ಹೇಳಿ ಡಾಕ್ಟರ್ ಕೇಳ್ತಾ ಇದ್ದೇವೆ. ಸಹಕಾರಿಯನ್ನು ಲೋಕಾರ್ಪಣೆಗೊಳಿಸಿದಂತ ಶ್ರೀಯುತ ಪ್ರಭಾಕರ್ ಭಟ್ ಕಲ್ಲಡ್ಕ ಇವರು ಸಹಕಾರಿಯನ್ನು ಉದ್ದೇಶಿಸಿ ಶುಭ ಹಾರೈಸಬೇಕು ಅಂತ ವಿನಂತಿಯನ್ನು ಮಾಡ್ತಾ ಇದ್ದೇವೆ. ಎಲ್ಲರಿಗೂ ಜೈ ಶ್ರೀರಾಮ್. ಇವತ್ತು ಸಹಕಾರಿ ಕ್ಷೇತ್ರದಲ್ಲಿ ಕಳೆದ 25 ವರ್ಷಗಳಲ್ಲಿ ಅದ್ವಿತೀಯವಾದಂಥ ಒಂದು ಸಾಧನೆ ಮಾಡಿದಂಥ ಸರಸ್ವತಿ ಕ್ರೆಡಿಟ್ ಕೋಆಪರೇಟಿವ್ ಸಹಕಾರಿ ಸಂಘ ಅದರ 21ನೇ ಶಾಖೆ
ಪ್ರಾರ್ಥನೆ ಮಾಡಬೇಕಾದ್ರೂ ಗಣಪತಿಯನ್ನೇ ಪ್ರಾರ್ಥನೆ ಮಾಡಿದ್ದಾರೆ ಅವರು. ಗಣಪತಿಯ ಸಂಖ್ಯೆನೂ 21, ಇದು 21. ಸಹಕಾರಿ ಕ್ಷೇತ್ರ ಭಾರಿ ದೊಡ್ಡ ಪ್ರಮಾಣದಲ್ಲಿ ಇವತ್ತು ಅಭಿವೃದ್ಧಿ ಕಡೆಗೆ ಹೋಗ್ತಾ ಇದೆ. ಅವರು ಹೇಳಿದ ಹಾಗೆ ಮಾನ್ಯ ಅಮಿತ್ ಶಾ ಅವರು ಅದಕ್ಕೆ ಹೆಚ್ಚು ಒತ್ತು ಕೊಡ್ತಾ ಇದ್ದಾರೆ. ಜನಸಾಮಾನ್ಯರಿಗೆ ಸುಲಭದಲ್ಲಿ ಬಂದು ಅವರ ಕಷ್ಟಗಳನ್ನು ಪರಿಹಾರ ಮಾಡಿಕೊಳ್ಳಿಕ್ಕಿರುವಂಥ ಒಂದು ದೊಡ್ಡ ಕೇಂದ್ರ ಸಹಕಾರಿ ವಿಭಾಗ. ಒಂದು ಕಡೆಯಲ್ಲಿ ರೈತರ ಸಹಕಾರಿ ಸಂಘಗಳಿದೆ, ಅದರ ಮುಖಾಂತರ ಕೃಷಿಕರಿಗೆ ದಿನನಿತ್ಯ ಬರುವ ಹಾಗೆ ಆಗಿದೆ. ಉಳಿದಂಥ ಎಲ್ಲ ವ್ಯವಸ್ಥೆಗಳಿಗೆ ಈ ರೀತಿ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿಗಳು ಕೆಲಸ ಮಾಡ್ತಾ ಇದೆ. ಅದ್ಭುತ ಸಾಧನೆ ಅಂತ ಯಾಕೆ ಹೇಳ್ತಾ ಇದ್ದೇನೆ ಅಂದರೆ 25 ವರ್ಷದಲ್ಲಿ 800 ಕೋಟಿ ರೂಪಾಯಿ ವ್ಯವಹಾರ, 52,000 ಜನ ಸದಸ್ಯರು. ಈಗ ಇನ್ನು ಸದ್ಯದಲ್ಲಿ ಇನ್ನೊಂದೆರಡು ಅಂದರೆ ಉಳ್ಳಾಲ ಮತ್ತು ಬಂಟ್ವಾಳ ಸಿದ್ದಗಟ್ಟೆಯಲ್ಲಿ ಮತ್ತೆ ಮಾಡುವವರಿದ್ದಾರೆ. ಒಂದು ರೀತಿಯಲ್ಲಿ ಸತೀಶ್ ಚಂದ್ರರು ಕೈ ಹಾಕಿದಂಥ ಎಲ್ಲ ಕೆಲಸಗಳು ಅದು ಯಶಸ್ವಿ ಆಗ್ತಾನೆ ಹೋಗ್ತಾ ಇದೆ. ನಮಗೆ ಸಂತೋಷ ಏನಂದರೆ ಪಕ್ಕದಲ್ಲಿ ನಮ್ಮದು ಸರಸ್ವತಿ ಇದ್ದಾಳೆ, ವಿವೇಕಾನಂದ ವಿದ್ಯಾವರ್ಧಕ ಸಂಘ. ಅದಕ್ಕೂ ಈ ಸರಸ್ವತಿಗೂ ಒಂದು ಹತ್ತಿರದ ಸಂಬಂಧ ಇನ್ನಷ್ಟು ಬೆಳೀತದೆ ಅಂತ ಯೋಚನೆ ಮಾಡಿದ್ದೇನೆ. ಈ ಸಹಕಾರಿ ಸಂಘದಿಂದ ಸಾವಿರಾರು ಜನರಿಗೆ ಏನೇನು, ಯಾಕೆಂದರೆ ಬೆಳೀತಾ ಇರುವುದು ಯಾಕೆ ಅಂತ ಕೇಳಿದರೆ 1,000ಕ್ಕಿಂತ ಹೆಚ್ಚು ಜನ ಸರ್ವಸಾಮಾನ್ಯ ಜನ ಆಟೋ ರಿಕ್ಷಾ ಚಾಲಕರು ಅವರಿಗೆ ಸಾಲ ಕೊಟ್ಟಿದ್ದಾರೆ ಅಂತ ಹೇಳಿ. ಅಂದರೆ ಸರ್ವಸಾಮಾನ್ಯರ ಜೊತೆಯಲ್ಲಿ ಈ ಸಂಸ್ಥೆ ಇದೆ, ನಿಂತುಕೊಂಡಿದೆ ಅಂತ. ಆ ಹಿನ್ನೆಲೆಯಲ್ಲಿ ಯಾರು ಬೇಕಾದರೂ ಬರ್ಬೋದು ಸುಲಭದಲ್ಲಿ. ಬ್ಯಾಂಕಿನಷ್ಟೆಲ್ಲ ಕಷ್ಟ ಇಲ್ಲ. ಬ್ಯಾಂಕ್ ಅಲ್ಲ, ತಪ್ಪು ತಿಳಿಬೇಡಿ, ಬ್ಯಾಂಕಿನವರು ಎಲ್ಲರೂ ಅನುಮಾನದಲ್ಲಿ ನೋಡುವುದು. ಅದಕ್ಕೆ ನಮಗೆ ಬರ್ತದಲ್ಲ ಅಲ್ಲಿ ಕೆಲವು ಸಲ ಇಷ್ಟು ಸಾಲ ಇದಕ್ಕೆ ಅಂತ 100 ದಸ್ಕತ್ ಹಾಕಲಿಕ್ಕೆ ಕೈ ಬಚ್ಚಿ ಹೋಗುವಷ್ಟು. ಆ ರೀತಿಯೆಲ್ಲ ಬಚ್ಚಿಸುವುದಿಲ್ಲ ಇವರು, ಅದರ ಬದಲು ಬೆಳಗಿಸ್ತಾರೆ. ಅದಕ್ಕೋಸ್ಕರ ಆ ರೀತಿಯ ಒಂದು ಸಹಕಾರಿ ಸಂಘ ಇದ್ದದ್ರಿಂದ ಜನಸಾಮಾನ್ಯರಿಗೆ ಅವರ ಸಮಸ್ಯೆಯನ್ನು ಪರಿಹಾರ ಮಾಡಲಿಕ್ಕೆ, ಮತ್ತು ಇವರಿಗೆ ಸಾಮಾನ್ಯ ಗೊತ್ತಿರ್ತದೆ, ಜನಗಳನ್ನು ಗೊತ್ತಿರ್ತದೆ. ಭಾರಿ ಪ್ರಮುಖವಾಗಿ ಇದನ್ನು ಬೆಳೀಲಿಕ್ಕೆ ಕಾರಣ ಒಂದು ಸತೀಶ್ ಚಂದ್ರ ನಾನು ಹೆಸರು ಹೇಳಿದ್ರು ಕೂಡ ಇಲ್ಲಿ ನೌಕರ ವೃಂದ ಏನಿದೆ ಇವರು ಪ್ರಾಮಾಣಿಕವಾಗಿ ಕೆಲಸ ಮಾಡಬೇಕಾದಂಥ ಅವಶ್ಯಕತೆ ಇದೆ. ಅವರು ಪ್ರಾಮಾಣಿಕವಾಗಿ ಕೆಲಸ ಮಾಡಿದ್ರಿಂದ ಇವರಿಗೆ ವಿಶ್ವಾಸ. ಇವರಿಗೆ ಕ್ಯಾಂಪ್ಗೆ ತಲೆ ಹಾಕಿದ್ದಾರೆ. ಕ್ಯಾಂಪ್ಗೆ ತಲೆ ಹಾಕಿದಾಗ ಅಯ್ಯೋ ಇದೇನಾಗ್ಬಿಡ್ತದೆ ಅಂತ ಅವರಿಗೆ ತಲೆ ಬಿಸಿ ಇಲ್ಲ. ಯಾಕಂದರೆ ಅಂಥ ಒಳ್ಳೆಯ ನೌಕರ ವೃಂದದವರಿದ್ದಾರೆ. ನೌಕರ ವೃಂದದವರಿಗೂ ಒಂದು ಕಿವಿ ಮಾತು, ಇಲ್ಲಿ ಯಾರು ಗ್ರಾಹಕರು ಬರ್ತಾರೆ ಹೇಳ್ತಾರಲ್ಲ, ಈ ರೀತಿಯ ವ್ಯವಹಾರದಲ್ಲಿ ಯಾರು ದೇವರು ಅಂತ ಕೇಳಿದರೆ ಮಾಲಿಂಗೇಶ್ವರನನ್ನು ನಾವು ಹೇಳ್ತೇವೆ, ಹೇಳಬೇಕು. ಅದಕ್ಕೋಸ್ಕರ ಯಾರು ದೇವರು ಇಲ್ಲಿ ಅಂತ ಕೇಳಿದರೆ ಗ್ರಾಹಕರೇ ದೇವರು ಅಂತ ಹೇಳ್ತಾರೆ. ಗ್ರಾಹಕರನ್ನು ಚೆನ್ನಾಗಿ ನೋಡ್ಕೊಳ್ಬೇಕು ಅಂತ, ಗ್ರಾಹಕರನ್ನು ನೌಕರರು ಚೆನ್ನಾಗಿ ನೋಡ್ಕೊಳ್ಬೇಕು, ನೌಕರರು ಆಡಳಿತ ಮಂಡಳಿಯವರು ಚೆನ್ನಾಗಿ ನೋಡ್ಕೊಳ್ಬೇಕು. ಹೀಗೆ ಇದು 3 ಟ್ರಯಾಂಗ್ಯುಲರ್ ಒಂದು ಕ್ಷೇತ್ರ ಇದು. ಆ ರೀತಿ ಎಲ್ಲವನ್ನು ಮಾಡ್ತಾ ಮಾಡ್ತಾ ಇನ್ನಷ್ಟು ಹತ್ತಿರ ಆಗಲಿ. ಜನಗಳ ಸಮಸ್ಯೆ ಕಡಿಮೆ ಏನಲ್ಲ, ಎಷ್ಟೇ ಹೇಳಿದರು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಬಡತನ ಕಡಿಮೆ ಅಂತ ಹೇಳಿದರೂ ಸಮಸ್ಯೆಗಳಿದೆ. ನಮಗೆ ಆರ್ಥಿಕವಾದಂಥ ಸಮಸ್ಯೆಗಳಿದೆ. ಆರ್ಥಿಕವಾದಂಥ ಸಮಸ್ಯೆಗಳಿಗೆ ಇಂಥ ಕ್ಷೇತ್ರ ಅದು ಭಾರಿ ರೀತಿಯಲ್ಲಿ ನೆರವು ಸಹಕಾರ ಕೊಡ್ತಾ ಇದೆ. ಅದು ಇನ್ನಷ್ಟು ಬೆಳೆಯಲಿ ಅಂತ ಎಲ್ಲರ ಪರವಾಗಿ ಮಾತಾಡಿಕೊಂಡು ಸುಮ್ಮನೆ ನಾನು ಅಧಿಕ ಪ್ರಸಂಗದಲ್ಲಿ ಹೇಳಬಾರ್ದು. ಯಾಕೆಂದರೆ 3 ಬಾರಿ MP ಆದವರು ಅವರು. ಅದಕ್ಕೋಸ್ಕರ ಎಲ್ಲರ ಪರವಾಗಿ ಮಾಲಿಂಗೇಶ್ವರನ ಹತ್ರ ಕೇಳ್ತಾ ಇದ್ದೇನೆ ನಾನು, ಇವರಿಗೆ ಅನುಗ್ರಹ ಮಾಡಲಿ, ಇನ್ನಷ್ಟು ಬ್ರ್ಯಾಂಚ್ಗಳನ್ನು ಹೆಚ್ಚು ಮಾಡಲಿ, ಈ ಬ್ರ್ಯಾಂಚನ್ನು ಇನ್ನಷ್ಟು ವಿಸ್ತಾರ ಮಾಡುವಾಗ ಜಾಗ ಕೊಡ್ತೀನಲ್ಲ ಇನ್ನಷ್ಟು ವಿಸ್ತಾರ ಹಾಗಾಗಲಿ. ಶುಭಂ ಎಲ್ಲರಿಗೂ. ಒಂದೇ ಮಾತ್ರ. ಕಾರ್ಯಕ್ರಮದಲ್ಲಿ ಮುಂದೆ ಈ ಶಾಖೆಯ ಕಾಮಗಾರ ನಿರ್ವಹಿಸಿದಂಥ 3 ಗೌರವಾರ್ಪಣೆ ಕಾರ್ಯಕ್ರಮ. ಮೊದಲಾಗಿ ಶ್ರೀಯುತ ಅಭಿಷೇಕ್ ಆದ್ಯ ಬಿಲ್ಡರ್ಸ್ ಇವರು ದಯಮಾಡಿ ವೇದಿಕೆಯ ಬಳಿ ಒಂದು ಗೌರವವನ್ನು ಸ್ವೀಕರಿಸಬೇಕು ಅಂತ ವಿನಂತಿಯನ್ನು ಮಾಡ್ತಾ ಇದ್ದಾನೆ. ಹಾಗೆಯೇ ಶ್ರೀಯುತ ಶಿವಪ್ರಸಾದ್ ರೈ ಒಳಾಂಗಣ ವಿನ್ಯಾಸವನ್ನು ಮಾಡಿದವರು, ತಾವು ಕೂಡ ವೇದಿಕೆಗೆ ಬರಬೇಕು. ಹಾಗೆಯೇ ಶ್ರೀಯುತ ಯೋಗೀಶ್ ಎಲೆಕ್ಟ್ರಿಷಿಯನ್, ತಾವೆಲ್ಲರೂ ಕೂಡ ವೇದಿಕೆಯ ಬಳಿ ಬಂದು ಸಹಕಾರಿ ವತಿಯಿಂದ ಗೌರವವನ್ನು ಸ್ವೀಕಾರ ಮಾಡಬೇಕು ಅಂತ ತಮ್ಮಲ್ಲಿ ವಿನಂತಿಯನ್ನು ಮಾಡ್ತಾ ಇದ್ದೇನೆ. ಶಾಖೆಯ ಕಾಮಗಾರಿಯನ್ನು ಉತ್ತಮವಾಗಿ ನಿರ್ವಹಿಸಿ ಕ್ಲಪ್ತ ಸಮಯದಲ್ಲಿ ಗ್ರಾಹಕರ ಸೇವೆಗೆ ಬಿಟ್ಟುಕೊಟ್ಟಿದ್ದಾರೆ.
ಸಹಕಾರಿಯ ಪರವಾಗಿ ಅವರಿಗೆ ಧನ್ಯವಾದಗಳನ್ನು ಸಲ್ಲಿಸ್ತಾ ಸಹಕಾರಿ ವತಿಯಿಂದ ಗೌರವ ಅರ್ಪಣೆ. ಕಾರ್ಯಕ್ರಮದಲ್ಲಿ ಮುಂದೆ ಧನ್ಯವಾದ ಸಮರ್ಪಣೆ ನೂತನ ಶಾಖೆಯ ವ್ಯವಸ್ಥಾಪಕರಾಗಿರುವಂತಹ ಶ್ರೀಯುತ ಶಿವಪ್ರಸಾದ್ ಪೆರ್ವಾಜೆ ಇವರಿಂದ. ಶ್ರೀ ಸರಸ್ವತಿ ಕ್ರೆಡಿಟ್ ಸೌಹಾರ್ದ ಸಹಕಾರಿ ನಿಯಮಿತದ 21ನೇ ಶಾಖೆ ನೆಹರು ನಗರ ಪುತ್ತೂರು ಇದರ ಉದ್ಘಾಟನಾ ಸಮಾರಂಭದ ಉದ್ಘಾಟಕರಾಗಿ ಆಗಮಿಸಿದಂತಹ ನಮ್ಮೆಲ್ಲರ ಹಿರಿಯರು ಮಾರ್ಗದರ್ಶಕರಾದಂತಹ ವಿವೇಕಾನಂದ ವಿದ್ಯಾವರ್ಧಕ ಸಂಘದ ಅಧ್ಯಕ್ಷರಾದಂತಹ ಗೌರವಾನ್ವಿತ ಡಾಕ್ಟರ್ ಕಲ್ಲಡ್ಕ ಪ್ರಭಾಕರ್ ಭಟ್ ಇವರಿಗೆ ನಮ್ಮ ಸಹಕಾರಿಯ ಪರವಾಗಿ ತುಂಬ ಹೃದಯದ ಧನ್ಯವಾದಗಳು. ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಆಗಮಿಸಿದಂತಹ ಉತ್ಸಾಹಿ ಯುವ ನಾಯಕರಾದಂತಹ ವಿಧಾನ ಪರಿಷತ್ ಸದಸ್ಯರಾದಂತಹ ಕಿಶೋರ್ ಕುಮಾರ್ ಬೊಟ್ಟಿಯಾಡಿ ಕೂಡ ಇವರಿಗೂ ಕೂಡ ಸಹಕಾರಿಯ ಪರವಾಗಿ ತುಂಬ ಹೃದಯ ಧನ್ಯವಾದಗಳು. ಕಾರ್ಯಕ್ರಮದ ಮತ್ತೋರ್ವ ಮುಖ್ಯ ಅತಿಥಿ ಮಂಗಳೂರಿನ ಮಾಜಿ ಸಂಸದರಾದಂತಹ ಶ್ರೀ ನಳಿನ್ ಕುಮಾರ್ ಕಟೀಲ್ ಇವರಿಗೂ ಕೂಡ ಸಹಕಾರಿಯ ಪರವಾಗಿ ತುಂಬ ಹೃದಯದ ಧನ್ಯವಾದಗಳು. ಕಲ್ಲೇಗ ಶ್ರೀ ಕಲ್ಕುಡ ದೇವಸ್ಥಾನದ ವ್ಯವಸ್ಥಾಪನಾ ಸಮಿತಿಯ ಅಧ್ಯಕ್ಷರಾದಂತಹ ಶ್ರೀ ಅಜಿತ್ ಕುಮಾರ್ ಜೈನ್ ಇವರಿಗೂ ಕೂಡ ಸಹಕಾರಿಯ ಪರವಾಗಿ ತುಂಬ ಹೃದಯದ ಧನ್ಯವಾದಗಳು. ಕಲ್ಲೇಗ ರೂರಲ್ ಡೆವಲಪ್ಮೆಂಟ್ ಟ್ರಸ್ಟ್ ನ ಅಧ್ಯಕ್ಷರಾದಂತಹ ಶ್ರೀ ಸಂಜೀವ ನಾಯ್ಕ್ ಕಲ್ಲೇಗ ಇವರಿಗೂ ಕೂಡ ಸಹಕಾರಿಯ ಪರವಾಗಿ ತುಂಬ ಹೃದಯದ ಧನ್ಯವಾದಗಳು. ಪುತ್ತೂರು ನಗರಸಭೆಯ ಮಾಜಿ ಅಧ್ಯಕ್ಷರಾದಂತಹ ಶ್ರೀ ಜೀವಂದರ್ ಜೈನ್ ಇವರಿಗೂ ಕೂಡ ಸಹಕಾರಿಯ ಪರವಾಗಿ ತುಂಬ ಹೃದಯದ ಧನ್ಯವಾದಗಳು. ಅಶ್ವಿನಿ ಕಾಂಪ್ಲೆಕ್ಸ್ ನ ಮಾಲಕರಾದಂತಹ ಶ್ರೀ ಕೆ ರಾಜಾರಾಮ್ ಪ್ರಭು ಇವರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳು. ವೇದಿಕೆಯ ಮುಂಭಾಗದಲ್ಲಿ ಆಸೀನರಾಗಿರುವ ಊರ ಬಂಧುಗಳಿಗೆ, ಸಹಕಾರಿಯ ನಿರ್ದೇಶಕ ಬಂಧುಗಳಿಗೆ, ಸಹಕಾರಿಯ ಸದಸ್ಯರಿಗೆ ಹಾಗೂ ಎಲ್ಲ ಬಂಧುಗಳಿಗೂ ತುಂಬ ಹೃದಯದ ಧನ್ಯವಾದವನ್ನು ಸಲ್ಲಿಸ್ತಾ ಇದ್ದೇನೆ. ನಮಸ್ತೆ. 2001ನೇ ಇಸವಿ ಸೆಪ್ಟೆಂಬರ್ 2ನೇ ತಾರೀಕು ದಕ್ಷಿಣ ಕನ್ನಡ ಜಿಲ್ಲೆಯ ಪುತ್ತೂರಿನಲ್ಲಿ ಸಮಾನ ಮನಸ್ಕರೆಲ್ಲ ಸೇರಿ ಸರಸ್ವತಿ ಸೌಹಾರ್ದ ಸಹಕಾರಿಯನ್ನು ಜಿಲ್ಲೆಯ ಮೊದಲನೇ ಸೌಹಾರ್ದ ಸಹಕಾರಿ ಮತ್ತು ರಾಜ್ಯದ 9ನೇ ಸೌಹಾರ್ದ ಸಹಕಾರಿಯನ್ನಾಗಿ ಪ್ರಾರಂಭವನ್ನು ಮಾಡಲಾಯಿತು. ಅಂದು ಕೇಂದ್ರದ ಮಿನಿಸ್ಟರ್ ಆಗಿರ್ತಕ್ಕಂಥ ಸನ್ಮಾನ್ಯ ಸುರೇಶ್ ಪ್ರಭುಗಳ ನೇತೃತ್ವದಲ್ಲಿ ಇದು ಅಧಿಕೃತವಾಗಿ ಉದ್ಘಾಟನೆಗೊಂಡು ಇವತ್ತು ಪುತ್ತೂರಿನ ನೆಹರು ನಗರದಲ್ಲಿ ಕಲ್ಲೆಗದಲ್ಲಿ ತನ್ನ 21ನೇ ಬ್ರಾಂಚನ್ನು ಪ್ರಾರಂಭಿಸ್ತಾ ಇದ್ದೇವೆ. ಕಳೆದ 25 ವರ್ಷಗಳಲ್ಲಿ ರಾಜ್ಯಾದ್ಯಂತ ಸುಮಾರು 52,000ಕ್ಕಿಂತ ಹೆಚ್ಚು ಸದಸ್ಯರನ್ನೊಳಗೊಂಡು 20 ಶಾಖೆಗಳಿದ್ದು ಬೆಂಗಳೂರಿನಲ್ಲಿ 4, ಉಡುಪಿಯಲ್ಲಿ 1 ಮತ್ತು ಕೊಡಗಿನಲ್ಲಿ 1, ಉಳಿದದ್ದು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕಾರ್ಯಾಚರಣೆಯನ್ನು ಮಾಡ್ತಾ ಇದ್ದೇವೆ. ಇವತ್ತು 21ನೇ ಶಾಖೆ ಪ್ರಾರಂಭ ಆಗ್ತಾ ಇದೆ. 25 ವರ್ಷಗಳಲ್ಲಿ ಇದು 800 ಕೋಟಿಯಷ್ಟು ವ್ಯವಹಾರವನ್ನು ಮಾಡಿ ಕಳೆದ 25 ವರ್ಷಗಳ ನಿರಂತರವಾಗಿ ಲಾಭವನ್ನು ಮಾಡಿ ಸಾಮಾಜಿಕ ಬದ್ಧತೆಯ ಆಧಾರದ ಮೇಲೆ ಒಂದು ಸಹಕಾರಿ ಸಂಸ್ಥೆ ಅದ್ಭುತವಾಗಿ ಬೆಳೀಲಿಕ್ಕೆ ಕಾರಣಕರ್ತರಾಗಿರ್ತಕ್ಕಂಥ ನಮ್ಮ ಎಲ್ಲ ಸದಸ್ಯರನ್ನು, ಉದ್ಯೋಗಿಗಳನ್ನು ಮತ್ತು ಆಡಳಿತ ಮಂಡಳಿ ಸದಸ್ಯರನ್ನು ನಾನು ಹಾರ್ದಿಕವಾಗಿ ಅಭಿನಂದಿಸ್ತಾ ಇವತ್ತಿನ ಈ ಕಾರ್ಯಕ್ರಮ ಅತ್ಯಂತ ಯಶಸ್ವಿಯಾಗಿ ನಡೆಯಲಿಕ್ಕಿದೆ. ಮುಂದಿನ ದಿನಗಳಲ್ಲಿ ಬರುವ ತಿಂಗಳಲ್ಲಿ ನಾವು ಉಳ್ಳಾಳದಲ್ಲಿ ಒಂದು ಶಾಖೆಯನ್ನು ಕೂಡ ಮಾಡುವವರಿದ್ದೇವೆ. ಅದಲ್ಲದೆ ಮತ್ತೊಂದು ತಿಂಗಳಲ್ಲಿ ನಾವು ಬಂಟ್ವಾಳದ ಸಿದ್ದಗಟ್ಟೆಯಲ್ಲಿ ಒಂದು ಶಾಖೆಯನ್ನು ಮಾಡುವವರಿದ್ದೇವೆ. ಅದ ಕಾರಣ ನಮ್ಮದು ಇದೀಗ 25ನೇ ವರ್ಷದ ಆಚರಣೆ. ವಿಶೇಷವಾಗಿ ಇವತ್ತು ಕೇಂದ್ರ ಸರ್ಕಾರದಲ್ಲಿ ಸಹಕಾರಿ ಮಂತ್ರಿಯಾಗಿ ಮತ್ತು ಸಹಕಾರಿ ಇಲಾಖೆಯಾಗಿ 5 ವರ್ಷಗಳಾಗ್ತಾಯಿದೆ. ಈ ಒಂದು ವಾರ ಅದನ್ನು ಆಚರಣೆಯನ್ನು ಮಾಡಬೇಕು ಅಂತ ಕೇಂದ್ರ ಸರ್ಕಾರ ಘೋಷಣೆಯನ್ನು ಮಾಡಿದೆ. ಅದರ ಪ್ರಕಾರ ನಾವು ಪುತ್ತೂರಿನಲ್ಲಿ ಒಂದು ಶಾಖೆಯನ್ನು ಪ್ರಾರಂಭ ಮಾಡುವುದರೊಂದಿಗೆ ಇದು ಭಾರತ ಸರ್ಕಾರಕ್ಕೆ ಒಂದು ಸಂದ ಗೌರವ ಮತ್ತು ನಮ್ಮ ಕೇಂದ್ರದ ಮಂತ್ರಿಗಳಾಗಿರ್ತಕ್ಕಂಥ ಸನ್ಮಾನ್ಯ ಅಮಿತ್ ಶಾರಿಗೆ ಕೊಡುವ ಕೊಡುಗೆ ಅಂತೇಳಿ ಈ ಸಂದರ್ಭದಲ್ಲಿ ನಾನು ಭಾರಿ ಸಂತೋಷದಿಂದ ಹೇಳಲಿಕ್ಕೆ ಇಚ್ಛೆಯನ್ನು ವ್ಯಕ್ತಪಡಿಸ್ತಾ ಇದ್ದೇನೆ. ಈಗ ಇತರ ಸಹಕಾರಿ ಸಂಘಗಳಿಗೆ ಮತ್ತು ಸರಸ್ವತಿಗೆ ವ್ಯತ್ಯಾಸ ಏನು ಸೇವೆಯಲ್ಲಿ ಆಗಿರ್ಬೋದು? ಸರಸ್ವತಿ ಸೌಹಾರ್ದ ಇದೊಂದು ಭಿನ್ನವಾದಂತಹ ಕಾಯ್ದೆ ಅಡಿಯಲ್ಲಿ ಬಂದದ್ದು. ಕರ್ನಾಟಕದಲ್ಲಿ 2 ಕಾಯ್ದೆಗಳಿದೆ. ಒಂದು 1959ನೇ ಕಾಯ್ದೆ ಇದು ಹಳೆಯ ಕಾಯ್ದೆ. ಇದರಲ್ಲಿ ಗೌರ್ಮೆಂಟ್ ಇಂಟರ್ಫಿಯರೆನ್ಸು, ಇಲಾಖೆಯ ಇಂಟರ್ಫಿಯರೆನ್ಸ್ ಜಾಸ್ತಿ. ಸೌಹಾರ್ದ ಕಾಯ್ದೆ 1997ರ ಕಾಯ್ದೆ. ಅದು ಈ ದೇಶದ ಒಂದು ಕನಸು. ಎಲ್ಲ ರಾಜ್ಯಗಳಿಗೆ ಈ ರೀತಿಯ ಬಿಸಿನೆಸ್ ಫ್ರೀಡಮ್ ಇರತಕ್ಕಂತಹ ಕಾಯ್ದೆಯನ್ನು ಕೊಡಬೇಕು ಅಂತೇಳಿ ಕೇಂದ್ರ ಸರ್ಕಾರದ ಆಶಯದ ಮೇರೆಗೆ, ವಿಶೇಷವಾಗಿ ಈ ದೇಶದ ಹಿರಿಯ ಸಹಕಾರಿಗಳ ಆಶಯದ ಮೇರೆಗೆ ಕರ್ನಾಟಕದಲ್ಲಿ 1997ರಲ್ಲಿ ಈ ಕಾಯ್ದೆ ಜಾರಿಗೆ ಬಂದು 2001ರಲ್ಲಿ ನಮಗೆ ದಕ್ಷಿಣ ಕನ್ನಡ ಜಿಲ್ಲೆಯ ಮೊದಲನೇ ಸೌಹಾರ್ದ ಸಹಕಾರಿಯಾಗಿ ನಮಗೆ ಪ್ರಾರಂಭ ಮಾಡಲಿಕ್ಕೆ ನಮಗೆ ಅವಕಾಶ ಆಯಿತು. ಇದರಲ್ಲಿ ವ್ಯಾವಹಾರಿಕ ಸ್ವಾತಂತ್ರ್ಯ ಜಾಸ್ತಿ. ನಮಗೆ ಯಾವುದೇ ಡಿಸಿಷನ್ಗಳನ್ನು ಇಲ್ಲಿಯ ಸದಸ್ಯರು ಮತ್ತು ಇಲ್ಲಿ ಆಡಳಿತ ಮಂಡಳಿ ಕಾಲಕ್ಕೆ ತೆಗೆದುಕೊಳ್ಳಲಿಕ್ಕೆ ಸಾಧ್ಯ ಆಗ್ತದೆ. ಮತ್ತು ಸರ್ಕಾರಕ್ಕೆ ಮತ್ತು ಇದರ ಫೆಡರೇಷನಿಗೆ ಕೆಲವು ಅಂಶಗಳನ್ನು ನಾವು ಸಲ್ಲಿಸಿದರೆ ಮತ್ತು ಪ್ರಾಮಾಣಿಕವಾಗಿ ಪರಿಶ್ರಮ ಇರತಕ್ಕಂಥವರಿಗೆ ಕೆಲಸ ಮಾಡಿದರೆ ಇದು ಇಲ್ಲಿ ಯಶಸ್ಸು ಕಟ್ಟಿಟ್ಟ ಬುತ್ತಿ ಅಂತೇಳಿ ನಮ್ಮ ಕಳೆದ 25 ವರ್ಷಗಳ ಅನುಭವ ಇದು.
ಈಗ ಪ್ರಸಕ್ತ ನಿಮ್ಮ ಆಡಳಿತಾವಧಿಯ ಸಾಲಿನಲ್ಲಿ ನಿಮ್ಮ ಒಂದು ಗುರಿ, ನಿರ್ದಿಷ್ಟವಾದ ಒಂದು ಕನಸುಗಳೇನಾದರೂ ಪ್ರತ್ಯೇಕ? ಇದನ್ನು ಸಾಧ್ಯ ಆದಷ್ಟು ಬೇಗ ನಮ್ಮ ವ್ಯವಹಾರವನ್ನು 1,000 ಕೋಟಿಗೆ ಕೊಂಡೋಗಬೇಕು ಅಂತ ಹೇಳಿದ್ದೇವೆ. ಬಹುಶಃ ಮುಂದಿನ ಒಂದು 5-6 ತಿಂಗಳಲ್ಲಿ ಇದು ನಮ್ಮ ಬರುವ ಮಾರ್ಚಿನೊಳಗೆ ಇದು ಈಡೇರಬಹುದು ಅಂತ ಹೇಳ್ತಕ್ಕಂಥದ್ದು ಕೂಡ ಇದೆ. ಆ ರೀತಿಯ ಎಲ್ಲ ಕೆಲಸ ಕಾರ್ಯಗಳನ್ನು ಮಾಡ್ತಾ ಇದ್ದೇವೆ. ಬರುವ ವರ್ಷ ಕೂಡ ನಾವು ಇನ್ನೂ 2 ಶಾಖೆಗಳನ್ನು ಮಾಡಲಿಕ್ಕೆ ಯೋಜನೆಗಳನ್ನು ಮಾಡ್ತಾ ಇದ್ದೇವೆ. ಬರುವ ತಿಂಗಳು 12ನೇ ತಾರೀಕು ನಮ್ಮ ಬೆಂಗಳೂರಿನಲ್ಲಿ 4 ಶಾಖೆಗಳಿದೆ. ಅಲ್ಲಿಯ ಎಲ್ಲ ಸದಸ್ಯರನ್ನೊಳಗೊಂಡ ಒಂದು ಸಿಲ್ವರ್ ಜುಬ್ಲಿ ಕಾರ್ಯಕ್ರಮವನ್ನು ನಾವು ಅಲ್ಲಿ ಮಾಡ್ತಾ ಇದ್ದೇವೆ ಬೆಂಗಳೂರಿನಲ್ಲಿ ಮಾಚೋಹಳ್ಳಿಯಲ್ಲಿ. ಇದಕ್ಕೆ ನಮ್ಮ ಪ್ರಾರಂಭದ ದಿನದಲ್ಲಿ ಉದ್ಘಾಟನಾ ಸಂದರ್ಭದಲ್ಲಿದ್ದಂತಹ ಡಿ ವಿ ಸದಾನಂದ ಗೌಡರು, ಈಗ ಮಾಜಿ ಮುಖ್ಯಮಂತ್ರಿಗಳಾಗಿದ್ದವರು, ಅವರು ಕೂಡ ಈ ಕಾರ್ಯಕ್ರಮಕ್ಕೆ ಬೆಂಗಳೂರಿಗೆ ಬರುವ ತಿಂಗಳ 12ನೇ ತಾರೀಕಿನ ಕಾರ್ಯಕ್ರಮಕ್ಕೆ ಬರುವವರಿದ್ದಾರೆ. ಹಾಗೆ ಹಿಂದಿನ ಸಚಿವರಾಗಿರ್ತಕ್ಕಂಥ ಸುರೇಶ್ ಕುಮಾರ್ ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಬೆಂಗಳೂರಿನಲ್ಲಿ ಸುಮಾರು 1,000 ಜನ ನಮ್ಮ ಸದಸ್ಯರು ಭಾಗವಹಿಸುವ ನಿರೀಕ್ಷೆಯಲ್ಲಿ ನಾವಿದ್ದೇವೆ. ನಮಸ್ತೆ. ಶ್ರೀ ಸರಸ್ವತಿ ಕ್ರೆಡಿಟ್ ಸೌಹಾರ್ದ ಸಹಕಾರಿ ಈಗ ರಜತ ಸಂಭ್ರಮಾಚರಣೆಯಲ್ಲಿದೆ. ಕಳೆದ 25 ವರ್ಷಗಳಲ್ಲಿ ನಮ್ಮ ಶೇರ್ ಹೋಲ್ಡರ್ಗಳು, ನಮ್ಮ ಮಾನ್ಯ ಸದಸ್ಯ ಬಾಂಧವರು ಅಭೂತಪೂರ್ವವಾದ ಒಂದು ಸಹಕಾರ ನೀಡುತ್ತಾ ನಾವು ಇವತ್ತು ಸುಮಾರು 820 ಕೋಟಿಯಷ್ಟು ವ್ಯವಹಾರ, 50,000ಕ್ಕಿಂತಲೂ ಮಿಕ್ಕಿ ಸದಸ್ಯರನ್ನು ಹೊಂದಿ ರಾಜ್ಯಾದ್ಯಂತ 20 ಬ್ರಾಂಚುಗಳನ್ನು ಹೊಂದಿಕೊಂಡು ಇವತ್ತು ಒಂದು ಸೌಹಾರ್ದ ಕ್ಷೇತ್ರದಲ್ಲಿ, ಸಹಕಾರ ಕ್ಷೇತ್ರದಲ್ಲಿ ಒಂದು ಮಾದರಿ ಸಂಸ್ಥೆಯಾಗಿ ಬೆಳೀತಾ ಇದೆ. ಇವತ್ತು ರಜತ ಮಹೋತ್ಸವ ಸಂದರ್ಭದಲ್ಲಿ ನಾವು 25 ಶಾಖೆಗಳನ್ನು ಹೊಂದುವ ಒಂದು ಮಹದಾಸೆಯೊಂದಿಗೆ ಇವತ್ತು 21ನೇ ಶಾಖೆ ನಮ್ಮ ಪುತ್ತೂರು ಸದಸ್ಯರ ಒಂದು ಒತ್ತಾಸೆಯ ಮೇರೆಗೆ ನೆಹರು ನಗರದಲ್ಲಿ ನಾವು ಇವತ್ತು ಆರಂಭ ಮಾಡ್ತಾ ಇದ್ದೇವೆ. ಸಹಕಾರಿಯು ಕೇವಲ ಠೇವಣಿ ಸಂಗ್ರಹ ಮತ್ತು ಸಾಲ ನೀಡುವುದರ ಜೊತೆಗೆ ಸಹಕಾರ ಕ್ಷೇತ್ರದಲ್ಲಿ ಸಮಾಜಮುಖಿಯಾಗಿ ಕೆಲಸ ಮಾಡುವ ದೃಷ್ಟಿಯಿಂದ ಶ್ರೀ ಸರಸ್ವತಿ ಚಾರಿಟೇಬಲ್ ಟ್ರಸ್ಟ್ ಅನ್ನು ಆರಂಭ ಮಾಡುವ ಮೂಲಕ ಇವತ್ತದು 10 ವರ್ಷಗಳನ್ನು ಯಶಸ್ವಿಯಾಗಿ ಪೂರೈಕೆ ಮಾಡಿ ನಮ್ಮ ಪೂರಕ ಸಂಸ್ಥೆಯಾಗಿ ಸಾರ್ವಜನಿಕರಿಗೆ ಒಂದು ಸೇವಾ ರೂಪದಲ್ಲಿ ಕೂಡ ಕೆಲಸ ಮಾಡ್ತಾ ಇದೆ. ಕಳೆದ 10 ವರ್ಷಗಳಲ್ಲಿ ಸುಮಾರು 2 ಕೋಟಿಗಿಂತಲೂ ಮಿಕ್ಕಿ ಒಂದು ಸಮಾಜಮುಖಿ ಕಾರ್ಯವನ್ನು ಮಾಡುವ ಮೂಲಕ ಇವತ್ತು ಸಹಕಾರ ಕ್ಷೇತ್ರದಲ್ಲಿಯೂ ಸಹಿತ ಒಂದು ಒಳ್ಳೆಯ ಕೆಲಸಗಳನ್ನು ಮಾಡಬಹುದು ಅಂತೇಳಿ ಮಾದರಿಯಾಗಿ ಬೆಳೆದು ಬಂದಿದೆ. ಸಹಕಾರಿಯು ವೃತ್ತಿಪರತೆಯಲ್ಲಿ ಎತ್ತಿದ ಕೈಯನ್ನು ಮಾಡಿ ಇವತ್ತು ಕಡತ ನಿರ್ವಹಣೆಯಲ್ಲಿರ್ಬೋದು, ಅಕೌಂಟಿಂಗ್ ಪಾರದರ್ಶಕತೆಯಲ್ಲಿರ್ಬೋದು, ಆಡಿಟಿಂಗ್ಗಳು ಕೂಡ ಎ ಗ್ರೇಡ್ ಆಡಿಟ್ ವ್ಯವಸ್ಥೆಯನ್ನು ಮಾಡ್ತಾ ಇವತ್ತು ಹೆಚ್ಚು ಸದೃಢವಾಗಿ ಬೆಳೀತಾ ಇದೆ. ಇನ್ನು ಮುಂದೆ ಕೂಡ ಸಹಕಾರಿಯು ಹೆಚ್ಚಿನ ಶಾಖೆಗಳನ್ನು ವಿಸ್ತರಿಸುವ ಮೂಲಕ, ಉದ್ಯೋಗವನ್ನು ಸೃಷ್ಟಿಯ ಮೂಲಕ ಸಹಕಾರ ಕ್ಷೇತ್ರದಲ್ಲಿ ವಿನೂತನವಾಗಿ ರಾಜ್ಯದ ಉತ್ತಮ ಸಂಸ್ಥೆಯಾಗಿ ಬೆಳಲಿಕ್ಕೆ ನಾವೆಲ್ಲವೂ ಪ್ರಯತ್ನ ಮಾಡ್ತಾ ಇದ್ದೇವೆ. ಇದಕ್ಕೆ ನಮ್ಮ ಒಂದು ಉತ್ತಮವಾದ ಆಡಳಿತ ಮಂಡಳಿ ಮತ್ತು ಸೇವಾ ಮನೋಭಾವದಲ್ಲಿ ಕೆಲಸ ಮಾಡತಕ್ಕಂಥ ನಮ್ಮ ಸಿಬ್ಬಂದಿ ವರ್ಗ, ಸದಸ್ಯರ ಸಹಕಾರವೇ ಮುಖ್ಯ ಕಾರಣ ಆಗಿದೆ. ನೀವು ನಮ್ಮ ಪುತ್ತೂರಿನ ಸದಸ್ಯರೆಲ್ಲರೂ ಕೂಡ ಈ ನೆಹರು ನಗರ ಶಾಖೆಗೆ ಸಹಕಾರ ಮಾಡುವ ಮೂಲಕ ನೀವು ಶ್ರೀ ಸರಸ್ವತಿ ಸಹಕಾರಿಯನ್ನು ಎತ್ತರಕ್ಕೆ ಏರಿಸುವ ಅಂತೇಳಿ ನಿಮ್ಮಲ್ಲಿ ಮನವಿ ಮಾಡ್ತಾ ಇದ್ದೇನೆ. ಧನ್ಯವಾದಗಳು. ನಾನು ಭವಾನಿ ಪ್ರಭು, DGM ಆಗಿ ವರ್ಕ್ ಮಾಡ್ತಾ ಇದ್ದೇನೆ. ನಾನು 2002ರಿಂದ ಸರಸ್ವತಿಯೊಟ್ಟಿಗೆ ಬಾಂಧವ್ಯದಲ್ಲಿದ್ದೇನೆ. ಇಲ್ಲಿ ವಿಶೇಷ ಎಂತ ಹೇಳಿದರೆ, ಈ ಒಂದು ಕ್ಷೇತ್ರದ ವಿಶೇಷ ಏನಂತ ಹೇಳಿದರೆ, ಇಲ್ಲಿಯ ಒಂದು ಸ್ಟಾಫ್ಗಳಿಗೆ, ನಾನು ಸ್ಟಾಫ್ಗಳ ನೆಲೆಯಲ್ಲಿ ಮಾತಾಡ್ತಿದ್ದೇನೆ, ಎಲ್ಲರಲ್ಲಿ ಒಂದು ಮಾತನಾಡಿಕೊಳ್ಳುವಂತಹ ಒಂದು ಅವಕಾಶ ಇಲ್ಲಿ ಎಲ್ಲ ವರ್ಗದ ಜನರು ಬರ್ತಾರೆ. ತುಂಬ ಕಡು ಬಡತನದಿಂದ ಹಿಡಿದು ಅತ್ಯಂತ ಶ್ರೀಮಂತ ವರ್ಗ, ವೈದ್ಯರು ಬರ್ತಾರೆ, ಟೀಚರ್ಸ್ ಬರ್ತಾರೆ, ಇಂಜಿನಿಯರ್ಸ್ ಬರ್ತಾರೆ, ಮೋಸ ಮಾಡುವವರು ಬರ್ತಾರೆ, ಒಳ್ಳೆಯದಾಗಬೇಕು ಅಂತ ಹೇಳುವವರು ಬರ್ತಾರೆ, ರಿಯಲ್ ಎಸ್ಟೇಟ್ನವರು ಬರ್ತಾರೆ, ಮನೆ ತಗೊಳ್ಳುವ ಅಂತ ಹೇಳಿ ಬರ್ತಾರೆ, ಗಾಡಿ ತಗೊಳ್ಳುವ ಅಂತ ಹೇಳಿ ಬರ್ತಾರೆ, ಎಲ್ಲ ವರ್ಗದ ಜನರು ಬರ್ತಾರೆ. ಇಲ್ಲಿ ಇನ್ನೊಂದು ಏನಂತ ಹೇಳಿದರೆ, ಈಗ ಬ್ಯಾಂಕ್ಗಳಲ್ಲಿ ಜನರಿಗೆ ಸ್ವಲ್ಪ ಹೆಸಿಟೇಷನ್ ಇರ್ತದೆ ಹೋಗಿ ಮಾತಾಡಲಿಕ್ಕೆ. ಆದರೆ ಇಲ್ಲಿ ನಮ್ಮಲ್ಲಿ ಯಾವ ರೀತಿಯ ಒಂದು ಮುಕ್ತ ವಾತಾವರಣ ಇರ್ತದಂತ ಹೇಳಿದರೆ, ಎಲ್ಲರೂ ಓಪನ್ ಅಪ್ ಆಗ್ತಾರೆ, ಚೆನ್ನಾಗಿ ಮಾತಾಡ್ತಾರೆ. ಅವರ ಕಷ್ಟ ಸುಖ ಏನು ಅಂತ ಹೇಳಿ ನಮ್ಮ ಸ್ಟಾಫ್ಗಳು ಕೇಳುವಾಗ ಅವರಿಗೆ ಒಂದು ರೀತಿ ಹೋಮ್ಲಿ ಫೀಲ್ ಆಗುತ್ತೆ. ಅವರು ಖುಷಿಯಲ್ಲಿ ಅವರ ಕಷ್ಟ ಹೇಳ್ತಾರೆ, ಅವರಿಗೆ ಏನು ಸೊಲ್ಯೂಷನ್ ಕೊಡ್ಬೋದು, ಅವರಿಗೆ ಯಾವ ರೀತಿಯ ಸಾಲ ಅವರಿಗೆ ಕೊಡ್ಬೋದು, ಅದಕ್ಕೆ ನಾವು ಅವರಿಗೆ ಒಂದು ಟೈಲರ್ ಮೇಡ್ ಮಾಡಿ ಕೊಡಲಿಕ್ಕೆ ಈ ಒಂದು ಕ್ಷೇತ್ರದಲ್ಲಿ ಅವಕಾಶ ಇದೆ. ಬ್ಯಾಂಕ್ಗಳಲ್ಲಿ ಬಹುಶಃ ಅವರಿಗೆ ಹೀಗೆ ಅಂತ ಹೇಳಿ ಒಂದು ಇರ್ತದೆ, ಇಷ್ಟು ITR ಇದ್ದರೆ ಇಷ್ಟು ಸಾಲ ಕೊಡ್ಬೋದು, ಇಷ್ಟು ಇನ್ಕಮ್ ಇದ್ದರೆ ಇಷ್ಟು ಕೊಡ್ಬೋದು, ಹೀಗೆ ಇರ್ತದೆ. ನಮ್ಮ ಕ್ಷೇತ್ರದಲ್ಲಿ ಹಾಗಲ್ಲ, ಅವರಿಗೆ ಹೇಗೆ ಬೇಕು ಅದಕ್ಕೆ ನಮ್ಮ ಸ್ವಲ್ಪ ರೂಲ್ಸನ್ನು ಬ್ರೇಕ್ ಮಾಡದೆ ಸ್ವಲ್ಪ ಬೆಂಡ್ ಮಾಡಿಕೊಂಡು ನಾವು ಅವರಿಗೆ ಬೇಕಾದಂತಹ ಸೇವೆ ಕೊಡಲಿಕ್ಕೆ ನಮಗೊಂದು ಅವಕಾಶ ಸಿಕ್ಕಿದೆ. ಆರಂಭದಲ್ಲಿ ನಮ್ಮ ಸಂಸ್ಥೆ ಕೂಡ ಸಣ್ಣ ಇರುವಾಗ ಹೆಚ್ಚು ಸ್ಟಾಫ್ಗಳು ಬರ್ತಾಯಿದ್ರು, ಕೆಲಸ ಬಿಟ್ಟು ಹೋಗ್ತಾಯಿದ್ರು. ನಮಗೆ ಒಂದು ಭದ್ರತೆ ಅಂತ ಹೇಳಿ ಆರಂಭಿಕ ಹಂತದಲ್ಲಿ ಫೀಲ್ ಆಗ್ತಿರಲಿಲ್ಲ. ಆದರೆ ಈ ಸಂಸ್ಥೆ
ಎಲ್ಲರ ಸಹಯೋಗದಲ್ಲಿ ನಮ್ಮ ಸದಸ್ಯರಿರ್ಬೋದು, ನಮ್ಮ ಒಂದು ಅತ್ಯಂತ ದೂರದೃಷ್ಟಿ ಉಳ್ಳಂತಹ ಒಂದು ಒಳ್ಳೆಯ ಆಡಳಿತ ಮಂಡಳಿ ಇರ್ಬೋದು, ಮತ್ತು ನಿರಂತರವಾಗಿ ಸಿಬ್ಬಂದಿಗಳಿಗೆ ಒಂದು ಟ್ರೈನಿಂಗ್ ಕೊಟ್ಟಂತಹ ಕಾರಣದಿಂದಾಗಿ, ಒಳ್ಳೆಯ ಸೇವೆ ಕೊಟ್ಟಂತಹ ಕಾರಣದಿಂದಾಗಿ, ಎಲ್ಲರ ಒಂದು ಸಹಭಾಗಿತ್ವದಿಂದಾಗಿ ಇವತ್ತು ಅತ್ಯಂತ ಒಂದು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ತುಂಬ ಹೆಸರು ಮಾಡಿದೆ. ಅಷ್ಟೇ ಅಲ್ಲ, ನಮ್ಮ ರಾಜ್ಯದ ರಾಜಧಾನಿಯಲ್ಲಿ ಕೂಡ 4 ಬ್ರ್ಯಾಂಚ್ ಇದ್ದು ಅಲ್ಲಿಯವರಿಗೆ ಕೂಡ ಈ ಕರಾವಳಿಯಿಂದ ಹೋದಂತಹ ಒಂದು ಸಹಕಾರಿ ಎನ್ನುವಂತಹ ಹೆಮ್ಮೆ ನಮ್ಮ ಎಲ್ಲ ಸದಸ್ಯರಿಗೆ ಇದೆ. ನಮಗೆ ಇವತ್ತು ನಮ್ಮ ಎಲ್ಲ ಸಿಬ್ಬಂದಿಗಳಿಗೆ ಕೂಡ ಈ ಸಂಸ್ಥೆಯಲ್ಲಿ ಕೆಲಸ ಮಾಡೋದು ಅಂತ ಹೇಳಿದರೆ ಅದೊಂದು ಹೆಮ್ಮೆಯ ವಿಷಯ ಎನ್ನುವಂತಹ, ಈಗ ಜನರು ನಮ್ಮನ್ನು ಹೊರಗೆ ಹೋದಾಗ ಗುರುತಿಸ್ತಾರೆ, ಇವರು ಸರಸ್ವತಿಯ ಸ್ಟಾಫ್ ಅಂತ ಹೇಳ್ತಾರೆ. ನಮ್ಮ ಸರ್ವಿಸ್ ನೋಡಿ ಎಷ್ಟೋ ಸಂಸ್ಥೆಗಳ ಆಡಳಿತ ಮಂಡಳಿಯವರು ಹೇಳ್ತಾರೆ, ನೀವು ಹೋಗಿ ಸರಸ್ವತಿಯವರಿಂದ ಕಲಿಯಿರಿ ಅಂತ ಹೇಳಿ. ಆಗ ನಮ್ಮಲ್ಲೇ ಒಂದು ತರಬೇತಿ ಕೊಡುವಂತಹ ತಂಡವೇ ನಿರ್ಮಾಣ ಆಗಿದೆ. ನಮ್ಮ ಸ್ಟಾಫ್ಗಳಿಗೆ ನಿರಂತರ ಟ್ರೈನಿಂಗ್ ಕೊಡ್ತೇವೆ. ನಮ್ಮ ಸ್ಟಾಫ್ಗಳು ಜಾಯ್ನ್ ಆದ ನಂತರ ಅವರಿಗೆ ನಿರಂತರವಾದ ಮೋಟಿವೇಶನ್ ಇರ್ಬೋದು, ನಿರಂತರವಾದ ಟ್ರೈನಿಂಗ್ ಇರ್ಬೋದು. ಆಗಾಗ ನಮ್ಮ ಜೂನಿಯರ್ ಲೆವೆಲ್ ಅಂತ ಹೇಳಿಲ್ಲ, ನಮಗೂ ಕೂಡ ಸೀನಿಯರ್ಸ್ಗಳಿಗೆ ಕೂಡ ಆಗಾಗ ಟ್ರೈನಿಂಗ್ಗಳಿಗೆ ಕಳಿಸುವಂಥದ್ದು. ಇಂತಹ ಒಂದು ಆ ಟ್ರೈನಿಂಗ್ ಎನ್ನುವಂಥದ್ದು ಖರ್ಚು ಅಂತ ನಮ್ಮ ಆಡಳಿತ ಮಂಡಳಿ ಯಾವತ್ತೂ ಎನಿಸಲಿಲ್ಲ. ಅದೊಂದು ಇನ್ವೆಸ್ಟ್ಮೆಂಟ್. ಇದರಿಂದಾಗಿ ಇಂಡೈರೆಕ್ಟ್ಲಿ ಸಂಸ್ಥೆಗೆ ಲಾಭ ಇದೆ ಎನ್ನುವಂತಹ ಒಂದು ಯೋಚನೆ ಇದ್ದ ಕಾರಣ ನಮ್ಮ ಸಂಸ್ಥೆಯಲ್ಲಿ ಒಳ್ಳೆಯ ಸೇವೆ ಕೊಡಲಿಕ್ಕೆ ನಮಗೆ ಅವಕಾಶ ಸಿಕ್ಕಿದೆ ಅಂತ ಹೇಳಿ ತಿಳ್ಕೊಳ್ತೇನೆ. ಹಾಗೆ ನಮ್ಮಲ್ಲಿ ಹೊಸ ಬ್ರ್ಯಾಂಚ್ ಮಾಡುವಾಗ ತುಂಬ ಜನರಿಗೆ ಮ್ಯಾನೇಜರ್ ಆಗುವಂತಹ ಅವಕಾಶ ಸಿಗ್ತದೆ. ನಮ್ಮ ಮ್ಯಾನೇಜರ್ಸ್ ಒಮ್ಮೆ ಅವಕಾಶ ಸಿಕ್ಕಿದರೆ ಅವರನ್ನು ಬೇರೆ ಕಡೆಯವರು ಕೇಳ್ತಾರೆ. ನಮ್ಮ ಕೆಲವು ಮ್ಯಾನೇಜರ್ಸ್ಗಳು ಬೇರೆ ಸಂಸ್ಥೆಗೆ ಕೂಡ ಮ್ಯಾನೇಜರ್ ಆಗಿ ಹೋದಂತಹ, CEO ಆಗಿ ಹೋದಂತಹ ಎಷ್ಟೋ ಮ್ಯಾನೇಜರ್ಸ್ ಇದ್ದಾರೆ. ಅಂದರೆ ಇಲ್ಲಿಯ ಸ್ಟಾಫ್ ಅಂತ ಹೇಳಿದರೆ ಒಂದು ಸರಸ್ವತಿಯವರು ಅಂತ ಹೇಳಿದರೆ ಅವರು ಸರ್ವಿಸ್, ಅವರು ಒಳ್ಳೆಯ ಸ್ಟಾಫ್ ಎನ್ನುವಂತಹ ಹೆಸರು ಇವತ್ತು ತಗೊಳ್ಬೇಕಾದ್ರೆ ಇದು ಆಡಳಿತ ಮಂಡಳಿಯ ಒಂದು ನಿರಂತರವಾದಂತಹ ಒಂದು ಪರಿಶ್ರಮ ಇರ್ಬೋದು. ನಿರಂತರವಾಗಿ ಅವರಿಗೆ ಸ್ಟಾಫ್ ಮೀಟಿಂಗಲ್ಲಿ ಹೇಳುವಂಥದ್ದು ಇರ್ಬೋದು, ಮ್ಯಾನೇಜರ್ಸ್ ಮೀಟಿಂಗಲ್ಲಿ ಇರುವಂಥದ್ದು, ಅಥವಾ ಟ್ರೈನಿಂಗ್ ಆಗುವಾಗ ಕಳಿಸುವಂಥದ್ದು ಇರ್ಬೋದು. ಅಷ್ಟೇ ಅಲ್ಲದೆ ನಮ್ಮ ಸ್ಟಾಫ್ಗಳು ಕೂಡ ಅದನ್ನು ಅತ್ಯಂತ ಪಾಸಿಟಿವ್ ಆಗಿ ತಗೊಂಡು ಅದನ್ನು ಅಳವಡಿಸಿದಂತಹ ಕಾರಣದಿಂದಾಗಿ ಇವತ್ತು ಸಂಸ್ಥೆಯ ಜೊತೆಗೆ ಎಲ್ಲ ಸಿಬ್ಬಂದಿಗಳು ಬೆಳೆದಿದ್ದಾರೆ. ಹಾಗೆ ನಮ್ಮ ಕಸ್ಟಮರ್ಗಳ ಕಣ್ಣಿನಲ್ಲಿ ಕೂಡ ನಾವು ಒಂದು ಸರಸ್ವತಿಯ ಸ್ಟಾಫ್ ಅಂತ ಹೇಳಿದರೆ ನಮ್ಮನ್ನು ಗುರುತಿಸುವ ಹಾಗೆ ಆಗಿದೆ. ಇದಕ್ಕೆ ನಾನು ಸಂಸ್ಥೆಗೆ ಅತ್ಯಂತ ಚಿರಋಣಿಯಾಗಿದ್ದೇನೆ ಅಂತ ಹೇಳ್ತೇನೆ. ಥ್ಯಾಂಕ್ ಯು. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ.